ಜೇಸಿ ಅವರದ್ದು ನಳಪಾಕ ಅಂತೂ ಸೂಪರ್. ಮ್ಯಾಂಗೋ ಜ್ಯೂಸ್ ಸೂಪರ್. ಇವತ್ತು ರೊಟ್ಟಿ ಸವಿದಿದ್ದೀರಾ? ಖಂಡಿತ ಪ್ರತಿ ವರ್ಷ ಸವಿತೀನಿ. ಆಪಲ್ ಜ್ಯೂಸ್, ಇನ್ನೊಂದು ಗೋಲ್ಗಪ್ಪೆ ತಗೊಂಡ್ರು, ರುಮಾಲ್ ರೊಟ್ಟಿ ಮತ್ತೆ ಕೂರ್ಮಾ ಮತ್ತೆ ಮ್ಯಾಂಗೋ ಜ್ಯೂಸ್ ಮಸ್ಕ್ ಮೆಲನ್ ಜ್ಯೂಸ್ ಎಲ್ಲ ಕೊಡ್ತೀವಿ. ಈ ವರ್ಷ ನಮ್ಮ ಮನೆಯವರು ನಿನ್ನೆ ಬೋರ್ಡ್ ನೋಡಿದ ಕಾರಣ ರುಮಾಲ್ ರೊಟ್ಟಿ ತಿನ್ನಬೇಕು ಅಂತ ಹೇಳಿದರೆ ಹಾಗೆ ಬಂದಿದ್ದೇವೆ. ಅರೇಂಜ್ಮೆಂಟ್ ಚೆನ್ನಾಗಿದೆ. 18 ವರ್ಷಗಳ ಹಿಂದೆ ಆಗಿನ ಅಧ್ಯಕ್ಷರಾಗಿದ್ದಂಥ ಮುಲಿಯಾ ಕೇಶವ ಪ್ರಸಾದ್ ಅವರು ಪ್ರಾರಂಭ ಮಾಡಿದ್ರು. ಇಲ್ಲಿ ಸ್ವಚ್ಛತೆಯ ಒಳ್ಳೆಯ ರುಚಿಕರ ಫುಡ್ ಸಿಗಬೇಕಂತಲೇ ಪ್ರಾರಂಭ ಮಾಡಿದ್ರು. ನಾವು ತಗೊಳ್ಳುವಂಥ ಒಂದು ಏನು ಮೌಲ್ಯ ಇದೆ ಅದಕ್ಕಿಂತ 10 ಪಟ್ಟು ಒಳ್ಳೆಯದಂಥದ್ದು ಫುಡ್ ಸಿಗ್ತದೆ. ನೀವು ಆಲೋಚನೆ ಮಾಡಿ, 90 ರೂಪೀಸ್ಗೆ ಅದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಎಲ್ಲಿ ಕೂಡ ಸ್ವಚ್ಛತೆಯಲ್ಲಿ ಕಾಂಪ್ರಮೈಸ್ ಇಲ್ಲ. ಮನೆಯಿಂದ ಹೊರಡುವಾಗಲೇ ಜೇಸಿ ನಲಪಾಕದಲ್ಲಿ ಊಟ ಮಾಡ್ಕೊಂಡು ಹೋಗೋದಂತ ಫಿಕ್ಸ್ ಆಗಿ ಬರೋದು. ಸಾವಯವ ರೀತಿಯಾದಂಥ ಪಾನಿಪುರಿ. ಪುತ್ತೂರು ಜಾತ್ರೆಗೆ ಬಂದ ಮೇಲೆ ಸ್ಟಾಲಲ್ಲೆಲ್ಲ ಸುತ್ತಿದ ಮೇಲೆ ಹೊಟ್ಟೆಗೆ ಏನಾದರೂ ಹಾಕ್ಲೇಬೇಕಲ್ವಾ? ಪುತ್ತೂರು ಜಾತ್ರೆಗೆ ಬಂದು ಸುಮ್ಮನೆ ಹೋದ್ರೆ ಹೇಗೆ? ಪ್ರತಿನಿತ್ಯ ಕೂಡ ಸವಿದಿದ್ದನ್ನೇ ಸವಿದು ಸಾಕಾಗಿದೆ. ಏನಾದರೂ ಸ್ಪೆಷಲ್ ಆಗಿರುವಂತಹ ಫುಡ್ಡನ್ನು ಸವಿಬೇಕು ಅಂತ ಯೋಚನೆ ಮಾಡೋರು ತಪ್ಪದೆ ನೀವು ಬರಬೇಕಾಗಿರುವಂಥದ್ದು JCI ಸಂಸ್ಥೆಯವರು ಇಟ್ಟಿರುವಂತಹ ನಳಪಾಕ ಸ್ಟಾಲ್ಗೆ. ಇಲ್ಲಿ ನಿಮಗೆ ಬಿಸಿಯಾಗಿರುವಂತಹ ರುಮಾಲ್ ರೊಟ್ಟಿ ಸಿಗುತ್ತೆ. ಇದರ ಜೊತೆಗೇನೆ ಗೋಲ್ಗಪ್ಪ ಕೂಡ ಸಿಗುತ್ತೆ. ಹಲವು ವೆರೈಟಿ ಆಗಿರುವಂತಹ ಐಸ್ ಕ್ರೀಮ್, ಜ್ಯೂಸ್ ಕೂಡ ಸವಿಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ JCIನವರು ಇಟ್ಟಿರುವಂತಹ ನಳಪಾಕಕ್ಕೆ ಬರಬೇಕು. ನಾವು ಕೂಡ ಇವಾಗ ರುಮಾಲ್ ರೊಟ್ಟಿಯನ್ನು ಟೇಸ್ಟ್ ಮಾಡಬೇಕು ಅನ್ನುವಂತಹ ಕಾತುರದಲ್ಲಿ ಇದ್ದೇವೆ. ಒಳಗೆ ಹೋಗಬೇಕು, ಹೇಗಿದೆ ವ್ಯವಸ್ಥೆಗಳು ಅನ್ನೋದನ್ನ ನೋಡಬೇಕು. ಅದರ ಜೊತೆಗೇನೆ ರುಮಾಲ್ ರೊಟ್ಟಿಯ ಸ್ವಾದ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹೇಗುಂಟು ರುಮಾಲ್ ರೊಟ್ಟಿ? ಹೌದು, ರುಮಾಲ್ ರೊಟ್ಟಿ ಅಂತ ಹೇಳಿದ್ರೆ ಜಾತ್ರೆ ಬಂದ ತಕ್ಷಣ ಗೊತ್ತಾಗೋದು ನಡಪಾಕ ರುಮಾಲ್ ರೊಟ್ಟಿ ಚೆನ್ನಾಗಿರುತ್ತೆ ಅಂತೇಳಿ. ಪ್ರತಿ ವರ್ಷನೂ ಬರ್ತೀವಿ, ಪ್ರತಿ ವರ್ಷನೂ ಸವಿತಾ ಇರ್ತೇವೆ. ಜಾತ್ರೆ ಅಂದರೆ ಎಲ್ಲರಿಗೂ ಸಂಭ್ರಮ ಅಲ್ವಾ? ಹಾಗೆ ಹೌದು, ಫ್ಯಾಮಿಲಿ ಜೊತೆಗೆ ಬಂದಿದ್ದೇನೆ. ನಾವು ತುಂಬ ಜನ ಇದ್ದೇವೆ, 10-12 ಜನ ಇರಬೇಕು ನಾವು. ನ್ಯಾಚುರಲ್ ಐಸ್ ಕ್ರೀಮ್ ಇದೆ ಅಂತ ಹೇಳಿದ್ರಲ್ಲ, ಅದೊಂದು ತಿನ್ನಬೇಕು ಅಂತ ಇದ್ದೇವೆ. ಹೇಗಿದೆ ಅಂತ ಹೇಳಿ ಅದು ಶುರು ತಿನ್ನೋದು ನಾವು, ನೋಡ್ಬೇಕು ಇನ್ನು ಹೇಗಿದೆ ಅಂತೇಳಿ ಟೇಸ್ಟ್. ಫುಲ್ ಎಂಜಾಯ್ ಮಾಡ್ತೇವೆ. ಎಷ್ಟು ದಿವಸ 10ನೇ ತಾರೀಕಿಂದ ಸ್ಟಾರ್ಟ್ ಆಗಿ 19ನೇ ತಾರೀಕು ತನಕ ಬರ್ತಾ ಇರ್ತೇವೆ. ನಗರಸಭೆಯ ಮಾಜಿ ಉಪಾಧ್ಯಕ್ಷೆಯಾಗಿರುವಂತಹ ವಿದ್ಯಾ ಆರ್ ಗೌರಿ ಮೇಡಮ್ ಕೂಡ ರುಮಾಲ್ ರೊಟ್ಟಿ ಸವಿಯೋದಕ್ಕೆ ಬಂದಿದ್ದಾರೆ. ಕೇಳಬೇಕು ಹೇಗಿತ್ತು ಅಂತ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ರಿಗೂ ಜಾತ್ರೆ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಇಲ್ಲಿ ರುಮಾಲಿ ರೊಟ್ಟಿಯನ್ನು ತಿನ್ನಲಿಕ್ಕೆ ಅಂತಲೇ ಹೇಳಿಯೇ ಬಂದಿದ್ದೆವು. ಫುಲ್ಲು ಒಂದು ಜಾತ್ರೆ ಗದ್ದೆ ಎಲ್ಲ ನೋಡಿದ್ವಿ. JCಯವರು ನಳಪಾಕ ಎಷ್ಟೋ ವರ್ಷ, 18 ವರ್ಷ ಅಂತ ಕಾಣ್ತದೆ. ನಾನು ಕೂಡ JC ಮೆಂಬರ್ ಆಗಿದ್ದೆ. 40 ವರ್ಷ ತನಕ ಮಾತ್ರ JC ಮೆಂಬರ್ ಆಗಿರ್ಬೋದಷ್ಟೇ. ಅದರ ನಂತರ ನಾವು ಬಿಡಬೇಕಷ್ಟೇ. ಆದರೂ ಕೂಡ ನಾನು ಕನೆಕ್ಷನಲ್ಲಿ ಇದ್ದೇನೆ, ಅವರೊಟ್ಟಿಗೆ ಕನೆಕ್ಟ್ ಆಗಿದ್ದೇನೆ. ಹಾಗೆ JCಯವರದ್ದು ನಳಪಾಕ ಅಂತೂ ಸೂಪರ್. ರುಮಾಲಿ ರೋಟಿ ಅಂತೂ ಎಲ್ಲರೂ ಸವಿತಾರೆ. ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್, ಇನ್ನು ಮನೆಯಲ್ಲಿ ಇದ್ದವರು ಕೂಡ ಎಲ್ಲರೂ ಸವಿತಾರೆ. ಪ್ರತಿ ವರ್ಷ ತಿಂತೇನೆ. ಮ್ಯಾಂಗೋ ಜ್ಯೂಸ್ ಸೂಪರ್. ಇವತ್ತು ಬೇರೆ ಏನಾದರೂ ತಿನ್ನಬೇಕಾ? ಇನ್ನು ನೋಡಬೇಕಷ್ಟೇ. ಇನ್ನು ನಾವು ಈಗ ಒಂದ್ಸಲ ತಿಂದೆವು, ಮತ್ತು ವಾಪಸ್ ಹೋಗಿ ಜ್ಯೂಸ್ ತಗೊಂಡೆವು. ಇನ್ನು ವಾಪಸ್ ಇದು ಪಾನಿಪುರಿ ಸಹ ಒಂದು ತಿನ್ಬೇಕು ಅಂತ ಹೇಳಿ ಇದೆ, ನೋಡ. ನಮಸ್ತೆ ಸರ್, ನಿಮ್ಮ ಹೆಸರು? ಸಂತೋಷ್ ಭಂಡಾರಿ. ರುಮಾಲ್ ರೊಟ್ಟಿ ಸವಿದಿದ್ದೀರಾ? ಖಂಡಿತ ಪ್ರತಿ ವರ್ಷ ಸವಿತೇನೆ. JCI ಪುತ್ತೂರವರ ಒಂದು ಜಾತ್ರೆ ಹೊತ್ತಲ್ಲಿ ರುಮಾಲಿ ರೊಟ್ಟಿ ಸವಿಯೋಕ್ಕೆ ಅಂತಲೇ ಇಲ್ಲಿ ಬರ್ತೇವೆ. ಯಾಕಂದರೆ JCI ಅವರು ಪ್ರತಿ ವರ್ಷ ನಳಪಾಕ ಅನ್ನುವಂಥ ಕಾರ್ಯಕ್ರಮ ಮಾಡಿ ಅಲ್ಲಿ ರುಮಾಲಿ ರೊಟ್ಟಿ ಸ್ಪೆಷಲ್, ರುಮಾಲಿ ರೊಟ್ಟಿ ವಿತ್ ಗ್ರೇವಿ ಭಾಳ ಅದ್ಭುತವಾಗಿರುತ್ತೆ. ತುಂಬ ಚೆನ್ನಾಗಿದೆ.
ಒಂದು ವರ್ಕೌಟ್ ಕಾಸ್ಟಲ್ಲಿ ಮಾಡಿಕೊಂಡು ಎಲ್ಲರಿಗೂ ಸವಿಯೋ ಥರ ಮಾಡಿಟ್ಟಿದ್ದಾರೆ. ರುಮಾಲ್ ರೊಟ್ಟಿ ಜೊತೆ ಬೇರೆ ಏನೆಲ್ಲ ಸವಿದ್ರಿ ಸರ್ ಇಲ್ಲಿ? ರುಮಾಲಿ ಜ್ಯೂಸ್ ತಗೊಂಡ್ರು, ಆ್ಯಪಲ್ ಜ್ಯೂಸ್, ಇನ್ನೊಂದು ಗೋಲ್ಗಪ್ಪೆ ತಗೊಂಡ್ರು, ಮಕ್ಕಳು ಕ್ಯಾರೆಟ್ ಜ್ಯೂಸ್ ಒಂದು ತಗೊಂಡ್ರು. ಎಲ್ಲ ಈ ಸರಿ ಎಲ್ಲ ಜ್ಯೂಸ್ಗಳೆಲ್ಲ ಹೊಸ ಹೊಸ ನಮ್ಮನೆದು ಜ್ಯೂಸ್ಗಳೆಲ್ಲ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಸವಿಯೋದು. ನೀವೇನು ಹೇಳ್ತೀರಾ, ಹೇಗಿತ್ತು ರುಮಾಲ್ ರೊಟ್ಟಿ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಜ್ಯೂಸ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಜ್ಯೂಸ್ ಹೇಗಿತ್ತು? ಜ್ಯೂಸ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಟೇಸ್ಟ್ ಇತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪೃಥ್ವಿ, ನಿಮ್ಮ ಹೆಸರು? ನಿನಾದ. ಹೇಗುಂಟು ರುಮಾಲ್ ರೊಟ್ಟಿ? ಚೆನ್ನಾಗುಂಟು. ಚೆನ್ನಾಗಿತ್ತು. ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತಾ ಇವತ್ತು? ಇವತ್ತು ಅಲ್ಲಿತ್ತು ಬರ್ತೇನೆ. ಹಸಿವಾಗ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದ್ರಿ. ಏನೆಲ್ಲ ತಿಂದ್ರಿ ರುಮಾಲ್ ರೊಟ್ಟಿ ಜೊತೆಗೆ? ರುಮಾಲ್ ರೊಟ್ಟಿ ಮತ್ತೆ ಕೂರ್ಮಾ ಮತ್ತೆ ಮ್ಯಾಂಗೋ ಜ್ಯೂಸ್, ಮಸ್ಕು ಮೆಲನ್ ಜ್ಯೂಸ್ ಎಲ್ಲ ಕುಡಿದ್ವಿ. ಚಂದ ಐತೆ ಎಲ್ಲ. ಚಂದ ಆಯ್ತು. ಪ್ರತಿ ವರ್ಷ ಕೂಡ ಬರ್ತೀರಾ ಜಾತ್ರೆ ಸಂದರ್ಭದಲ್ಲಿ ರುಮಾಲ್ ರೊಟ್ಟಿ ಸವಿಯೋದಕ್ಕೆ? ನಳಪಾಕಕ್ಕೆ ಬರ್ತೇವೆ. ನಳಪಾಕಕ್ಕೆ ಬರ್ತೀರಾ? ಏನು ಹೇಳ್ತೀರಾ ನೀವು ನಳಪಾಕದ ಬಗ್ಗೆ? ಅಷ್ಟು ಗೊತ್ತಿರ್ಲಿಲ್ಲ, ಈಗ ಕರ್ಕೊಂಡು ಬಂದ್ರೆ ಹಾಗೆ ಚಂದ ಇತ್ತು ತಿನ್ಲಿಕ್ಕೆ ಹಾಗೆ. ಓಕೆ, ಜ್ಯೂಸ್ ಸವಿದ್ರಿ, ರುಮಾಲ್ ರೊಟ್ಟಿ ಸವಿದಿದ್ದೀರಾ, ಇನ್ನೇನೆಲ್ಲ ಸವಿಬೇಕು ಅಂತಿದ್ದೀರಾ? ಗೋಲ್ಗಪ್ಪ. ಈಗ ಎಂತ ಗೋಲ್ಗಪ್ಪ. ಗೋಲ್ಗಪ್ಪ ತಿನ್ಬೇಕು ಅಂತಿದ್ದೇವೆ. ಫೇವ್ರೇಟಾ ಗೋಲ್ಗಪ್ಪ ಅಂದ್ರೆ? ಗೊತ್ತಿಲ್ಲ, ಟೇಸ್ಟ್ ಮಾಡ್ಬೇಕಂತ. ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಎಂಜಾಯ್. ನಳಪಾಕಕ್ಕೆ ಬಂದವರೆಲ್ಲ ಇಲ್ಲಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಕೂಡ ಟೇಸ್ಟ್ ಮಾಡಬೇಕಲ್ಲ, ರುಮಾಲ್ ರೊಟ್ಟಿಯನ್ನು ಕೂಡ ಟೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಮಗೆ ಮರಿಕೆಯವರ ನ್ಯಾಚುರಲ್ ಐಸ್ ಕ್ರೀಮ್ ಹಾಗೇನೆ ಜ್ಯೂಸನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಂತಾನು ನೋಡಬೇಕು ನಾವು. ಮರಿಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮನ್ನು ಸರ್ವ್ ಮಾಡ್ತಾ ಇರುವಂಥದ್ದು. ನಾವು ಇವಾಗ ಗಾಂಧಾರಿ ಮೆಣಸಿನ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ದೀವಿ. ಹೇಗಿದೆ ಅಂತಾನು ನೋಡಬೇಕು. ನಾವಂತೂ ಇದಕ್ಕಿಂತ ಮುಂಚೆನೂ ಮರಿಕೆಯವರ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿದ್ದೀವಿ. ನಾವಂತೂ ಪಕ್ಕಾ ಫ್ಯಾನ್ ಮರಿಕೆಗೆ, ಹಾಗಾಗಿ ತುಂಬಾ ಚೆನ್ನಾಗಿದೆ, ಫೇವ್ರೇಟ್ ಆಗಿದೆ. ಹಾಗಾಗಿ ಇದನ್ನೇ ಬೇಕು ಅಂತ ಹೇಳಿ ಕೇಳಿ ತಗೊಂಡ್ವಿ. ನೀವು ಕೂಡ ಬಂದಾಗ ಗಾಂಧಾರಿಯನ್ನು ಒಮ್ಮೆ ಟ್ರೈ ಮಾಡಿ. ಅದರ ಜೊತೆಗೆ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಬೇಕು. ಎಸ್, ಮ್ಯಾಂಗೋ ಐಸ್ ಕ್ರೀಮ್ ಮಾತಾಡಿ ಸುಸ್ತಾಗಿದೆ. ಹಾಗಾಗಿ ಒರಿಜಿನಲ್ ಆಗಿರುವಂತಹ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ, ಸವಿಬೇಕು. ಹೇಳೋದೇ ಬೇಡ, ಮರಿಕೆ ಅಂತ ಹೇಳಿದರೆ ನ್ಯಾಚುರಲ್ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಜ್ಯೂಸ್ ಕೂಡ ನ್ಯಾಚುರಲ್ ಆಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ಜೊತೆಗೆ ಗಾಂಧಾರಿ ಐಸ್ ಕ್ರೀಮ್ ಜೊತೆಗೆ ಮ್ಯಾಂಗೋ ಜ್ಯೂಸ್ ಸೂಪರು. ತಪ್ಪಲಿ ನೀವು ಕೂಡ ಬನ್ನಿ, ಇದನ್ನು ಟೇಸ್ಟ್ ಮಾಡಿ. ನಮಸ್ತೆ ಸರ್. ಹಲೋ. ರುಮಾಲ್ ರೊಟ್ಟಿ ಸವಿದ್ರಾ? ಸವಿದೆ. ನಾನು ನಳಪಾಕ JCP ಅವರದ್ದು ನಳಪಾಕ ಇದಕ್ಕೆ ಸಾಲಿಗೆ ಬಂದೆ. ಬರುವಾಗ ನಾವು ರುಮಾಲ್ ರೋಟಿ ಮತ್ತು ಜ್ಯೂಸ್ ಕುಡಿದೆ. ಭಾರಿ ಒಳ್ಳೆಯ ರೀತಿಯಲ್ಲಿ ನಾನು ವರ್ಷ ಬರ್ತೇನೆ ಮೇಲೆ JC ಅವರ ಸ್ಟಾಲಿಗೆ ನಳಪಾಕ ಇದಕ್ಕೆ. ಭಾರಿ ಖುಷಿ ಆಯಿತು. ಒಂದು ಮಾಲಿಕೆ ದೇವರ ಜಾತ್ರೆಯಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ನಮಗೆ. ರುಮಾಲಿ ರೋಟಿ ಮತ್ತು ಮ್ಯಾಂಗೋ ಜ್ಯೂಸ್ ಕುಡಿದೆ, ಭಾರಿ ಒಳ್ಳೆಯದಿತ್ತು. ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ JC ಅವರು. ಇಂಟರ್ನ್ಯಾಷನಲ್ ಸಂಸ್ಥೆ ಒಂದು JC ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯದಾಗಿದೆ. ನೆಲಪಾಕ ಒಳ್ಳೆಯದು. ಮ್ಯಾಂಗೋ ಜ್ಯೂಸ್ ಮತ್ತು ನೆಲಪಾಕ, ರುಮಾಲ್ ರೋಟಿ ಇಷ್ಟ ಆಯಿತು. ನಮಸ್ತೆ ಸರ್. ನಮಸ್ತೆ. ರುಮಾಲ್ ರೊಟ್ಟಿ ಸವಿದ್ರಾ? ಒಳ್ಳೆಯದಿದೆ, ಫಸ್ಟ್ ಕ್ಲಾಸ್ ಇದೆ. ನಿಮ್ಮ ಕಳೆದ ವರ್ಷವೂ ಇದು ಇತ್ತು ಅಂತ ನೆನಪು ನನಗೆ. ಕಳೆದ ವರ್ಷ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ, ಬೇರೆ ಕಾರಣದಿಂದ ಆಗಲಿಲ್ಲ. ಮತ್ತು ರಶಲ್ಲಿ ಆಚೆ ಬದಿಯಲ್ಲಿ ಹೋಗಿ ಇಲ್ಲಿಗೆ ನಾವು ಬಂದಿರಲಿಲ್ಲ. ಈ ವರ್ಷ ನಮ್ಮ ಮನೆಯವರು ನಿನ್ನೆ ಬೋರ್ಡ್ ನೋಡಿದ ಕಾರಣ ರುಮಾಲ್ ರೋಟಿ ತಿನ್ನಬೇಕು ಅಂತ ಹೇಳಿದರೆ ಹಾಗೆ ಬಂದಿದ್ದೇವೆ. ಐಟಮ್ಸ್ ಒಳ್ಳೆಯದಿದೆ, ರುಚಿಯೂ ಲಾಯ್ಕಿದೆ, ಅರೇಂಜ್ಮೆಂಟ್ ಚೆನ್ನಾಗಿದೆ. JC ಅಧ್ಯಕ್ಷರು ಎದುರೇ ಇದ್ದಾರೆ ಕೂಡ. ಒಟ್ಟು ವ್ಯವಸ್ಥೆ ಕಸ್ಟಮರ್ಗಳಿಗೆ ಖುಷಿಯಾಗುವ ಆಗಿದೆ. ಅಭಿನಂದನೆಗಳು ನಿಮಗೆಲ್ಲ. JCIನ ಅಧ್ಯಕ್ಷರಾಗಿರುವಂತಹ ಭಾಗ್ಯೇಶ್ ರೈ ಇದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಈ ಬಾರಿಯ ನಳಪಾಕದಲ್ಲಿ ಹೊಸತನವನ್ನ ಆಡ್ ಮಾಡಿದ್ದಾರೆ. ಬಂದವರಂತೂ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಎಸ್, ಹಾಗಾಗಿ ಅಧ್ಯಕ್ಷರ ಜೊತೆ ಕೇಳಬೇಕು ಹೇಗಿದೆ ನಳಪಾಕದ ಗಮ್ಮತ್ತು ಅನ್ನೋದನ್ನ. ನಮಸ್ತೆ ಸರ್. ನಮಸ್ತೆ. ಬಂದವರಂತೂ ಹೇಳ್ತಿದ್ದಾರೆ ಬಾರಿ ಪೊರ್ಲುಡು ನಡತೊಂದುಂಡು ನಳಪಾಕ ಅಂತ. ಏನು ಹೇಳ್ತೀರಾ ಸರ್ ಈ ಒಂದು ಯೋಜನೆಯ ಬಗ್ಗೆ? ಅಲ್ಲ, ನಮಗೆ ಇದೊಂದು ಒಂದು ರೀತಿಯಾದಂಥ ಸೇವೆ ಇದು. 18 ವರ್ಷಗಳ ಹಿಂದೆ ಆಗಿನ ಅಧ್ಯಕ್ಷರಾಗಿದ್ದಂಥ ಮುಲಿಯಾ ಕೇಶವ ಪ್ರಸಾದ್ ಅವರು ಪ್ರಾರಂಭ ಮಾಡಿದ್ದು. ಆಗ ನಾವು ಪ್ರಾರಂಭ ಮಾಡಿದ ಒಂದು ವ್ಯವಸ್ಥೆ ಹೇಗಿತ್ತಂತ ಹೇಳಿದರೆ, ಇಲ್ಲಿ ಸ್ವಚ್ಛತೆಯ ಒಳ್ಳೆಯ ರುಚಿಕರ ಫುಡ್ ಸಿಗಬೇಕಂತಲೇ ಪ್ರಾರಂಭ ಮಾಡಿದ್ದು. ಆಮೇಲೆ ನೀವು ಅಂದ್ಕೋಬೋದು, ಯಾಕೆ ನೀವು ದುಡ್ಡು ತಗೊಳ್ಳೋದಿಲ್ವಾ ಅಂತ. ಖಂಡಿತ ತಗೊಳ್ತೇವೆ, ಆದರೆ ನಾವು ತಗೊಳ್ಳುವಂಥ ಒಂದು ಏನು ಮೌಲ್ಯ ಇದೆ ಅದಕ್ಕಿಂತ 10 ಪಟ್ಟು ಒಳ್ಳೆಯದಂಥದ್ದು ಫುಡ್ ಸಿಗ್ತದೆ. ಈಗ ನಾವೇ ಯಾರಿಗೆ ಹೇಳಿಕೊಟ್ಟಿದ್ದಲ್ಲ, ನೀವೇ ಒಪಿನಿಯನ್ ಯಾರಾದರೂ ಬೇಕಾದ್ರೆ ಕೇಳಿ. ಈಗ 90 ರೂಪೀಸ್ ಇದೆ ಈ ವರ್ಷ ರುಮಾಲಿ ರೋಟಿ ವಿತ್ ನಾರ್ತ್ ಇಂಡಿಯನ್
ಕರಿ, ದಿನಕ್ಕೊಂದು ಕರಿ. ನಿನ್ನೆ ಪನ್ನೀರ್ ಬಟರ್ ಮಸಾಲೆ ಇತ್ತು, ಇವತ್ತು ವೆಜ್ ಕಡಾಯಿ ಇದೆ. ನೀವು ಆಲೋಚನೆ ಮಾಡಿ, 90 ರೂಪೀಸ್ಗೆ ಅದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಮತ್ತು ನೀವು ಎಲ್ಲ ಶೂಟ್ ಮಾಡಿದಿರಿ, ಎಲ್ಲಿ ಕೂಡ ಸ್ವಚ್ಛತೆಯಲ್ಲಿ ಕಾಂಪ್ರಮೈಸ್ ಇಲ್ಲ, ನೋ ಕಾಂಪ್ರಮೈಸ್ ಇದರಲ್ಲಿ. ಮತ್ತು ಇದರಲ್ಲಿ ಒಂದು ವಿಶೇಷ ಏನಂದರೆ, ದುಡಿಯುವಂಥವರು ಮ್ಯಾಕ್ಸಿಮಮ್ಮು ನಮ್ಮ ಕಾರ್ಯಕರ್ತರು, ಅಂದರೆ JCI ಸದಸ್ಯರು. ಇಲ್ಲಿ ಯಾರು ಪೇಮೆಂಟ್ ಕೊಟ್ಟು ದುಡಿಯೋರು, ರುಮಾಲಿ ಹಾಕೋರು ಮಾತ್ರ ಪೇಮೆಂಟಿಗೆ ಇರೋದಿಲ್ಲ. ಯಾಕೆ ದುಡಿತಾರೆ ಅಂತ ಹೇಳಿದರೆ, ಇದರಲ್ಲಿ ಏನಾದರೂ ಪ್ರಾಫಿಟ್ ಬಂದರೆ ಸಮಾಜಮುಖಿ ಆದಂಥ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅಂತೇಳಿ. ಸೊ ಈ ಥರ ಎಲ್ಲ ನಡೀತಾ ಇರುವಂಥದ್ದು. ಇಲ್ಲಿ ಟೋಟಲ್ ಆಗಿ ನಮ್ಮ 2 ವಿಷಯಗಳಿದೆ. ಒಂದು, ಒಳ್ಳೆಯ ಫುಡ್ಡನ್ನು ಕೊಡಬೇಕು ಜನ, ದೇವರ ಸನ್ನಿಧಾನಕ್ಕೆ ಬರುವಂಥವರಿಗೆ ಅವರು ಕೊಡುವಂಥ ಮೌಲ್ಯಕ್ಕೆ ಒಳ್ಳೆಯ ರೀತಿಯಾದಂಥ ಫುಡ್ ಕೊಡಬೇಕು. ಇಷ್ಟು 4 ದಿನದ ಕಾರ್ಯಕ್ರಮದಲ್ಲಿ ಏನಾದರೂ ಮಿಕ್ಕಿದರೆ ಅದು ಮತ್ತೆ JCI ಮೂಲಕ ಜನಸೇವೆಗೆ ಸಮರ್ಪಿತ ಆಗ್ತದೆ. ಇಲ್ಲಿ ಯಾರಿಗೂ 1 ರೂಪಾಯಿ ಲಾಭ ಇಲ್ಲ. 4 ದಿನ ದುಡಿಯುವಂಥದ್ದು ಇದೆಯಲ್ಲ, ಯಾರು ಸಂಬಳಕ್ಕೆ ದುಡಿಯೋದಿಲ್ಲ ಇಲ್ಲಿ. ಎಲ್ಲ ಕೂಡ ಏನಕ್ಕೆ ದುಡಿತಾರೆ, JCI ಮಾಡುವಂಥ ಕಾರ್ಯಕ್ರಮಕ್ಕೋಸ್ಕರ ದುಡಿತೇವೆ ನಾವು. ಇದು ಇರುವಂಥದ್ದು. ಮತ್ತು ಪ್ರತಿ ವರ್ಷ ಅಧ್ಯಕ್ಷರಾಗಿ ಬರುವಾಗ ಇದೊಂದು ದೊಡ್ಡ ಟಾಸ್ಕ್ ನಮಗೆ. ಅಧ್ಯಕ್ಷನಾಗಿ ಬರುವಾಗ JCI ನಲಪಾಕ ಒಂದು ನಾವು ಕಣ್ಣಿಟ್ಟಿರ್ತೇವೆ, ಹೇಗೆ ನಡೆಸುವುದು. ಯಾಕಂದರೆ ನಿಮಗೆ ಗೊತ್ತಿದೆ, ಲಕ್ಷಾಂತರ ಜನ ಬರುವಂಥ ಜಾಗ ಇದು. ಮತ್ತು ನಮ್ಮಲ್ಲಿ ನೋಡಿ, ನಮ್ಮ ಎಲ್ಲ ಭಿನ್ನತೆ ನೀವು ನೋಡ್ಬೋದು. ಲಾಸ್ಟ್ ಎಲ್ಲೋ ಒಂದು ಮೂಲೆಯಲ್ಲಿ ಇರೋದು JCI ನಲಪಾಕದ ಸ್ಟಾಲ್. ನೀವು ನೋಡಿ, ಎಲ್ಲಿ ಈ ಲೈನಲ್ಲಿ ಯಾರ್ದು ಸ್ಟಾಲ್ ಇಲ್ಲ. ಹೇಗೆ ಬರ್ತಾರೆ ಅಂತ ನೋಡಿ, 90% ಮನೆಯಿಂದ ಹೊರಡುವಾಗಲೇ JCI ನಲಪಾಕದಲ್ಲಿ ಊಟ ಮಾಡ್ಕೊಂಡು ಹೋಗೋದಂತ ಫಿಕ್ಸ್ ಆಗಿ ಬರೋದು ಅವರು. ಅದರಿಂದ ಯಾವುದೇ ದೊಡ್ಡ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡೋದಿಲ್ಲ. ಪ್ರತಿ ವರ್ಷ ಇದು ನಡ್ಕೊಂಡು ಬಂದಿದೆ. ಒಂದು 10-20% ಅಷ್ಟೇ ಜಾಸ್ತಿ ಆಗ್ತದೆ ಪ್ರತಿ ವರ್ಷ. ನಮಗೆ ಹೆಚ್ಚುವರಿ ಬರ್ತಾರೆ, ಇಲ್ಲ ಅಂತಿಲ್ಲ. ಸೊ ಈ ಪ್ರತಿ ವರ್ಷದ 17 ವರ್ಷದಲ್ಲಿ ನಾವು ಏನು ಸ್ವಚ್ಛತೆ ಮತ್ತು ರುಚಿಯನ್ನು ಕಾಯ್ದುಕೊಂಡು ಬಂದಿದ್ದೇವೆ, ಈ ವರ್ಷ ಅದನ್ನು ಕಾಯ್ದುಕೊಂಡಿದ್ದೇವೆ. ಒಂದು ಹೆಜ್ಜೆ ಮುಂದೆ ಕೂಡ ಇದ್ದೇವೆ. ಯಾಕೆಂದರೆ ಹೊಸ ಕಾನ್ಸೆಪ್ಟನ್ನು ಪರಿಚಯ ಮಾಡಿದೆ. ಒಂದು ಲೈವ್ ಜ್ಯೂಸ್, ಎಲ್ಲಿ ನಿಮಗೆ ಲೈವ್ ಜ್ಯೂಸ್ ಸಿಗೋದಿಲ್ಲ, ರೆಡಿಮೇಡ್ ಜ್ಯೂಸ್ ಸಿಗುವಂಥದ್ದು. ಇಲ್ಲಿ ನೋಡಿ, ಅಲ್ಲಿ ಲೈವ್ ಜ್ಯೂಸ್ ಕೊಡ್ತೇವೆ. ಸಾವಯವ ರೀತಿಯಾದಂಥ ಪಾನಿಪುರಿ, ಪ್ಯೂರ್ಲಿ ಬಂದುಬಿಟ್ಟು ಪ್ರಕೃತಿದತ್ತವಾದಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು 5 ವೆರೈಟಿಯ ಪಾನಿಪುರಿ. ಇದು ಇಲ್ಲಿನ ವಿಶೇಷ, ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಮತ್ತು ಎಲ್ಲ ಹೈಡ್ ಮಾಡೋದಿಲ್ಲ ನಿಮಗೆ. ಸ್ಟೋರ್ ರೂಮ್ ಮಾತ್ರ ಒಂದು ಬಂದಿರೋದಿಲ್ಲ. ಎಲ್ಲ ಕೂಡ ನಿಮಗೆ ಮಾಡುವಂಥ ತಿಂಡಿ ತಿನಿಸುಗಳು ಓಪನ್ ಆಗಿ, ಮುಕ್ತವಾಗಿ, ನೀಟಾಗಿ ಅವರು ಕಸ್ಟಮರ್ಗೆ ಮುಂದೆ ಮಾಡಿ ಕೊಡುವಂಥದ್ದು. ಯಾಕಂದರೆ ಅಷ್ಟು ಸ್ವಚ್ಛತೆಯನ್ನು ನಾವು ಲೈವ್ ಆಗಿ ನಾವು ಕಾಯ್ದುಕೊಂಡಿದ್ದೇವೆ. ಈ ವರ್ಷ ಕೂಡ ನಿಮಗೆ ಒಪಿನಿಯನ್ ಬಂದಿದೆ. ಅದರಿಂದ ಈ ವರ್ಷ ಕೂಡ ನಡೆದಿದೆ. ಮಾಲಿಂಗೇಶ್ವರ ನಡೆಸಿದ್ದಾರೆ, ಮುಂದೆ ಕೂಡ ನಡೆಸ್ತಾರೆ. ಇದರಿಂದ JCIಗೆ ಏನು ಲಾಭ ಅನ್ನೋವಂಥದ್ದು, ಅದರಲ್ಲಿ ಏನು ಬದಲಾವಣೆಗಳಿರುತ್ತೆ ಅನ್ನೋದು. ಇಲ್ಲಿ ಇನ್ವಾಲ್ವ್ಮೆಂಟ್ ನೋಡಿ, ನಮ್ಮ ಸದಸ್ಯರು ದುಡಿತೇವೆ. ಒಬ್ಬ ಪ್ರೆಸಿಡೆಂಟ್ ನಾನು ಗೈಡ್ ಮಾಡ್ತೇನೆ ಅಷ್ಟೇ. ಇಲ್ಲಿ ಎಲ್ಲ ಸದಸ್ಯರ ಪಾಲ್ಗೊಳ್ಳೋದು ಹೇಗೆ ಅಂದರೆ, ಒಬ್ಬ ಸದಸ್ಯ, ಅವನ ಮಿಸ್ಸೆಸ್ಸು, ಅವ್ರ ಮಕ್ಕಳು ಅಲ್ಲಿ ಬಡಿಸ್ತಾರೆ, ಅವರು ರೊಟ್ಟಿ ತೊಗೊಂಡು ಬರಲಿಕ್ಕೆ ಬರ್ತಾರೆ. ಒಂದು ಬಾಂಡಿಂಗ್, ಫ್ಯಾಮಿಲಿ ಮಧ್ಯೆ ಒಂದು ಬಾಂಡಿಂಗ್ ಆಗ್ತದೆ. JCIಯಲ್ಲಿ ನೀವು ನೋಡಿರ್ಬೋದು, ನಾವು ತರಬೇತಿ, ನೀವು ಯಾವುದೇ ಸಂಘ ಸಂಸ್ಥೆಯನ್ನು ನೋಡಿ, ಅಲ್ಲಿ ಅಧ್ಯಕ್ಷ ಪಟ್ಟಕ್ಕೆ ಇರುವವನು ಅಥವಾ ಅಲ್ಲಿ ಒಳ್ಳೆಯ ಅಚೀವ್ಮೆಂಟ್ ಮಾಡುವವನು ಮೂಲತಃ JCIಯಿಂದ ಹೋಗಿದ್ದವನು ಆಗಿರ್ತಾನೆ. ಯಾಕೆಂದರೆ JCI ಇರುವುದೇ ವ್ಯಕ್ತಿತ್ವ ವಿಕಸನ ಮತ್ತು ಲೀಡರ್ಶಿಪ್ಪನ್ನು ಬೆಳೆಸಲಿಕ್ಕೆ. ಅದರಿಂದ ವ್ಯಕ್ತಿಗತವಾಗಿ ನನಗೆ ಏನಂತ ಹೇಳಿದರೆ, ನಾನೊಂದು ತರಬೇತಿ ಸಂಸ್ಥೆಯನ್ನು ನಡೆಸೋನು, ಮಕ್ಕಳಿಗೆ ತರಬೇತಿ ಕೊಡ್ತೇವೆ ನಾವು. ಸೊ ನಾನು JCIಯಿಂದ ನಾನು ಕೂಡ ಪಡ್ಕೊಂಡಿದ್ದೇನೆ. ಏನಂತ ಹೇಳಿದರೆ, ಹೇಗೆ ತರಬೇತಿ ಕೊಡಬೇಕು ಅನ್ನುವಂಥದ್ದು, ಹೇಗೆ ವ್ಯಕ್ತಿ ವಿಕಸನ ಮಾಡಬೇಕು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮಗೆ ಕೂಡ ಲಾಭ ಇದೆ. ಲಾಭ ಏನಂತ ಹೇಳಿದರೆ, ವ್ಯಕ್ತಿಗತವಾದಂಥ ಬೆಳವಣಿಗೆ ಒಂದು ಲಾಭ ಅಷ್ಟೇ. ಮತ್ತು ಎಲ್ಲ ಸಮಾಜಕ್ಕೆ ಕೊಡುವಂಥದ್ದು. ಇದರಲ್ಲಿ ಯಾರು 10 ರೂಪಾಯಿ ಮಿಕ್ಕಿದರೆ ಕೂಡ ನಾವು ಮಾಡುವ ಕಾರ್ಯಕ್ರಮಕ್ಕೆ ಅದು ಇದಾಗ್ತದೆ. ಮುಖ್ಯವಾಗಿ ಸುದ್ದಿ ಬಿಡುಗಡೆಯವರು, ನೀವು ಇಂಥ ಒಂದು ನಮ್ಮನ್ನು ಗುರುತಿಸಿದಿರಲ್ಲ, ನಿಮಗೆ ತುಂಬ ಧನ್ಯವಾದ. ವೀಕ್ಷಕರೇ, ಕೇಳಿದ್ರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂತಹ JCI ಒಗ್ಗಟ್ಟಿನ ಮೂಲಕ ತನ್ನೆಲ್ಲ ಸದಸ್ಯರನ್ನ ಸೇರಿಸಿಕೊಂಡು ಅಧ್ಯಕ್ಷರ ಮುಂದಾಳತ್ವದಲ್ಲಿ ನಳಪಾಕ ಪುತ್ತೂರು ಜಾತ್ರೋತ್ಸವದ ಗದ್ದೆಯಲ್ಲಿ ಅದ್ದೂರಿಯಾಗಿ ತೆರೆದುಕೊಂಡಿದೆ. ಜನ ಅಂತೂ ಮೆಚ್ಚಿಕೊಂಡಿದ್ದಾರೆ. ಇಲ್ಲಿಗೆ ಬಂದು ರುಮಾಲ್ ರೊಟ್ಟಿ, ಹಾಗೇನೆ ಪಾನಿಪುರಿ, ಗೋಲ್ಗೊಪ್ಪ ಇವೆಲ್ಲವನ್ನ ಸವಿಸ್ತಾ ಇದ್ದಾರೆ. ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ ಕೂಡ ಸಿಗ್ತಾ ಇದೆ, ಜ್ಯೂಸ್ ಕೂಡ ಸಿಗ್ತಾ ಇದೆ. ಆರೋಗ್ಯದ ಕಾಳಜಿಯನ್ನ ಮಾಡಿಕೊಂಡು ಫುಡ್ಡನ್ನು ಸವಿಬೇಕು ಅಂತ ಹೇಳೋರು ನಳಪಾಕಕ್ಕೆ ಬನ್ನಿ. ಅದರ ಜೊತೆಗೇನೆ ಟೇಸ್ಟಿ ಆಗಿರುವಂಥ ಫುಡ್ಡನ್ನು ಸವಿಬೇಕು ಅಂತ ಹೇಳಿದರೆ ಕೂಡ ನಳಪಾಕಕ್ಕೆ ಬನ್ನಿ. ಯಾವುದೇ ರೀತಿಯಾದಂತಹ ನಿಮಗೆ ಅಯ್ಯೋ ನಾನು ಯಾಕೆ ಇಲ್ಲಿ ಬಂದೆ ಅನ್ನುವಂಥ ಫೀಲ್ ಇಲ್ಲದೆ ನಿಮ್ಮ ಹೊಟ್ಟೆ ಫುಲ್ ಆಗೋ ರೀತಿಯಂಥ ಫುಡ್ ನಿಮಗೆ ನಳಪಾಕದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಪ್ರೀತಿಯ ಸಂಕೇತ
ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್.